ಹಾಗಲಕಾಯಿ ಆಫ್ರಿಕಾ ಖಂಡದ ಮೂಲದ್ದಾಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಗಲಕಾಯಿ ಬೆಳೆಯುವ ದೇಶ ಭಾರತ. ಪ್ರಪಂಚದ ಅರ್ಧಕರ್ಧ ಹಾಗಲಕಾಯಿ ಬೆಳೆಯುವ ಭಾರತವು ಬಳಸುವುದಲ್ಲದೆ ಅದರ ಕಾಯಿ, ಹಣ್ಣು, ಬೀಜ, ಎಲೆಗಳನ್ನು ರಫ್ತು ಕೂಡ ಮಾಡುತ್ತದೆ. ಇದರ ಎಲೆಗಳು ಸಾಬೂನು ತಯಾರಿಕೆ ಮೊದಲಾದವುಗಳಲ್ಲಿ ಬಳಕೆಯಾಗುತ್ತವೆ. ಹಾಗಲಕಾಯಿಗೆ ನೂರಾರು ಹೆಸರುಗಳು ಇವೆ. ಬಿಟರ್ ಮೆಲೋನ್, ಬಿಟರ್ ಆಪಲ್, ಬಿಟರ್ ಗಾರ್ಡ್, ಬಿಟರ್ ಪಿರ್, ಸೆರಾನಿ, ಓಕಿನಾವಾ, ಮಾರ್ಗೂಸ್ ಪ್ರಮುಖವಾದ ಹೆಸರುಗಳಾಗಿವೆ. ಚೀನಾದ ಬಗೆಯ ಹಾಗಲಕಾಯಿ 1 ಅಡಿ ಉದ್ದ ಬೆಳೆಯುತ್ತದೆ. ಉಳಿದವು ಗಿಡ್ಡ, ಕಾಯಿ, ಹಣ್ಣುಗಳನ್ನು ಬೇಯಿಸಿ ನಾನಾ ವಿಧದಲ್ಲಿ ಬಳಸುವರು. ಬಸುರಿಯರು ಹಾಗಲಕಾಯಿ ತಿನ್ನಬಾರದು. ಒಳ ನೆತ್ತರೊಸರು ಸಾಧ್ಯತೆ ಇದೆಯಂತೆ. ಚೀನಾ, ಭಾರತ, ಮಯನ್ಮಾರ್, ಶ್ರೀಲಂಕಾ, ಜಪಾನ್, ಪಾಕಿಸ್ತಾನ, ಇಂಡೋನೇಷ್ಯಾ, ವಿಯೆಟ್ನಾಂ, ಥೈಲ್ಯಾಂಡ್, ಜಪಾನ್, ಟ್ರಿನಿಡಾದ್ ಅಂಡ್ ಟೊಬಾಗೊ, ಮಾರಿಷಿಯಸ್, ಆಫ್ರಿಕಾ ಇಲ್ಲೆಲ್ಲ ಸಹಜ ಬೆಳೆ ಬಳಕೆ ಇದೆ. Always talk about doors on the bus go open and shut, open and shut, open and shut. Wheels on the bus go round and round. I don't know what it is, but you must be some kind of superstar. People on the bus go up and down, up and down. I don't know what it is that makes me feel like this. I don't know who you are, but you must be some kind of superstar. 'Cause you got Introducing the all-new Renault Triber, starting at just rupees 6.29 lakh. Visit Renault Mangalore NH66 Koolur, also available in Udupi, Kumta and Puttur. For more details and test drives, contact us at 7022002555.